ಗೊಬ್ಬುಲು ಹೆಚ್ಚಾದ ಬುಳೆವಡು ಅವು ದೇಶದ ನನ್ನದ ಸಂಪತ್ತೆಂದು ವಿಕಾಸ್ ಕಾಲೇಜ್ದ ಗುರುಕಾರ್ಯರು ಮಾಜಿ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಂತೆರ ಕುಡ್ಲದ ಮಂಗಳ ಗೊಬ್ಬುದ ಅಂಗನೋಡು ವಿಕಾಸ್ ಕಾಲೇಜ್ದ ನಿಲೆಟ್ ಕುಡ್ಲಾ ತಾಲೂಕ್ ಅಂತರ್ ಪದವಿ ಪೂರ್ವ ಕಾಲೇಜ್ ಗೊಬ್ಬುದ ಕೂಟೋಡು ಗುರುಕಾರ್ಮೆ ವಹಿಸಿದ ಆರ್ಪಾತಿರಿಯರ ಕುಡ್ಲದ ವಿಕಾಸ್ ಕಾಲೇಜ್ದ ನಿಲೆಟ್ ಪದವಿ ಪೂರ್ವ ಶಿಕ್ಷಣ ಇಲಾಖೆದ ಜತೆ ಸೇರಿಗೆಡ್ ಶುಕ್ರವಾರ ಕುಡ್ಲದ ಮಂಗಳ ಗೊಬ್ಬುದ ಅಂಗನೋಡು ಅಂತರ್ ಪದವಿ ಪೂರ್ವ ಕಾಲೇಜ್ ಗೊಬ್ಬುದ ಕೂಟ ಕುಡ್ಲಾ ತಾಲೂಕು ಮಟ್ಟುಡು ನಡೆತಂಡ ಗೊಬ್ಬುಡು ಪಾಲ್ದೆ ತೊನ್ನಕ್ಲೆನ ಪಥ ಸಂಚಲನ ಆದ ಗೊಬ್ಬುದ ಬಾವುಟ ಏರಾದ್ ಉಗ್ಗೆ ರಾಪಾದ್ ಗೊಬ್ಬುದ ಕೂಟದ ಉದಿಪನಾಂಡ್ ಕ್ರೀಡಾ ಜ್ಯೋತಿ ಬತ್ತಿ ನಡೆದ ಬೊಕ್ಕ ಗೊಬ್ಬುಡು ಪಾಲ್ದೆ ತೊನ್ನಕ್ಲು ಪ್ರತಿಜ್ಞೆ ಮಲ್ತೆರ. ಎಲ್ಲ ಕ್ರೀಡಾಳುಗಳು ಕೈ ಕರತಾಳದ ಮುಖಾಂತರ ಇವತ್ತು ಕ್ರೀಡಾತ್ಮಕರಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವಿಕಾಸ್ ಕಾಲೇಜ್ದ ಗೊಬ್ಬುದ ಸಾಧಕಿ ಬೊಕ್ಕ ಗೊಬ್ಬುದ ಕೂಟದ ನಾಯಕಿ ಧನ್ಯತ್ರಿಗ ವಿನ್ನಿರ್ನ ಸೇರಿಗಿಡ್ ತಮ್ಮನದ ಮರ್ಯಾದೆ ಮಲ್ತೆರ. 2012-13 ಮತ್ತು 14-15ನೇ ಶೈಕ್ಷಣಿಕ ಸಾಲಿನ 14ರ ವಯೋಮಾನದ ಜಿಲ್ಲಾ ಮಟ್ಟದ ಕಬಡ್ಡಿ ಕೂಟದ ವಿಭಾಗದಲ್ಲಿ ಉತ್ತಮ ಭವ್ಯ ಸಾಕ್ಷಿ ಪ್ರಶಸ್ತಿಗೆ ಪಾತ್ರರಾಗಿದ್ದು ಮುಂದೆ 2016-17ನೇ ಶೈಕ್ಷಣಿಕ ಸಾಲಿನಲ್ಲಿಯೂ ಕಬಡ್ಡಿ ತಂಡದ ಬಿಎಸ್ಎನ್ಎಲ್ದ ಹಿರಿಯ ಗೊಬ್ಬುಲಿನ ಸಹಾಯಕಿಯರು ವಿಕಾಸ್ ಎಂ ಪುತ್ರನ್ ಉದಿಪನದಲ್ಲಿ ಕೊಡು ಪಾತಿರ್ದ ಎಡ್ಡೆಪ್ಪು ಬಾಯಿಕೇರ. Today you compete here in taluk level, you win and make sure you take this sport as a career because in the present situation now we have a lot of support coming through from the government. A lot of people support athletes to come up. 10 years ago, when I remember when I used to compete, there was no form of support from anyone. There was no much importance given to sports. My first sponsorship came from my college where I studied, Canada College. They supported me to go for an international event. So I made the best use of the support that I got. ಮಾಜಿ ಮಂತ್ರಿ ವಿಕಾಸ್ ಕಾಲೇಜ್ದ ಗುರುಕಾರ್ಯರು ಕೃಷ್ಣ ಜೆ ಪಾಲೆಮಾರ್ ಗುರುಕಾರ್ಮೆದ ಭಾಷಣ ಮಲ್ತದ ಸುರುಳುದಿಂಚ ವಿಕಾಸ್ ಕಾಲೇಜ್ ಗೊಬ್ಬುಲೆಗೆ ಪ್ರೋತ್ಸಾಹ ಕೊರೊಂದು ಬೈದಂಡ ಧರ್ಮಗು ಬರವು ಕಲ್ಪಾದ ಮಾತಾ ಸವಲತ್ತುಲ್ಲ ಗೊಬ್ಬುದ ಬಿರ್ಸಿರೆಗೂ ಒದಗಾವುದಿಲ್ಲ ಗೊಬ್ಬುಲು ದೇಶದ ನನ್ನದ ಸಂಪತ್ತನ್ನು ಪಂಡಿರ. ಪ್ರಿನ್ಸಿಪಾಲರು ಡಾಕ್ಟರ್ ರಾಜರಾಮ್ ರಾವ್ ವಿಕಾಸ್ ಕಾಲೇಜ್ದ ಶಾರೀರಿಕ ಶಿಕ್ಷಣ ನಿರ್ದೇಶಕರು ರಮೇಶ್ ಪೂಜಾರಿ ಪಾಲ್ದೆ ತೊಂಡಿರ. ಇವತ್ತು ಇಂಥ ಒಂದು ಕ್ರೀಡೆ ಆಗ್ತಾ ಇದೆ. ತಾಲೂಕು ಮಟ್ಟದ ಕ್ರೀಡೆ ಇವತ್ತು ಮಾಡಲಿಕ್ಕೆ ವಿಕಾಸ್ ಪದವಿ ಪೂರ್ವ ಕಾಲೇಜಿನವರಿಗೆ ಹೇಳಿದ್ದಾರೆ, ನೀವು ಮಾಡಿ, ನಿಮ್ಮ ಮುಖಾಂತರ ಇದು ನಡೀಲಿ, ನಿಮಗೆ ನೀವು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನನ್ನ ತಲೆಗೆ ಕಿರೀಟವನ್ನು ಕಟ್ಟಿ ಹೋಗಿದ್ದೆ ಅಧಿಕಾರಿಗಳೇ. ಇವತ್ತು ಅಧಿಕಾರಿಗಳು ಒಬ್ಬರು ಕೂಡ ಇವತ್ತು ಈ ಕ್ರೀಡೆಗೆ ಬಂದಿಲ್ಲ. ಇದು ದುರವಸ್ಥೆ ನಮ್ಮದು. ಇವತ್ತು ಮುಂದಿನ ದಿನಗಳಲ್ಲಿ ನೋಡಿ, ನೀವು ಅಧಿಕಾರಿಗಳು ನೆನಪಿಟ್ಕೊಳ್ಳಿ, ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡಿ, ವಿದ್ಯಾರ್ಥಿಗಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಶಿಕ್ಷಣ ಇಲಾಖೆ ಕೇವಲ ಸಮಯ ಕಾಲಹರಣ